ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಇತ ವಾರ್ತೆ ದೇವರ ತುಳು ಭಾಷೆ ಸಂಸ್ಕೃತದ ಗುರ್ತು 22 ಭಾಷೆಲು ಸಂವಿಧಾನದ ಎನ್ಮನೆ ಪರಿಚಯದೊಡು ಸೇರಿದುಲ್ಲ 23ನೇ ಭಾಷೆಯಾದ ತುಳು ಸೇರುಡುಂದು ಕೇರಳದ ರಾಜ್ಯಸಭಾ ಸದಸ್ಯರು ಸಂತೋಷ್ ಕುಮಾರ್ ಪಂತೆರ ಕುಡ್ಲದ ತುಳು ಭವನಡು ದುಂಬುದ ಶಾಸಕರು BA ಮೊಯ್ದೀನ್ ಬಾಬಾ ದುಂಬಾಳ್ತೆಡ್ ನಡಪಾಯಿನ ಪಾತರಕತೆ ಕಾರ್ಯಕ್ರಮಟ್ಟು ಆರು ಪಾತಿರಿಯರು ತುಳು ಭಾಷೆದ ಸ್ಥಾನಮಾನಗಾದ ಪತ್ರ ಅಭಿಯಾನಡು ಪೊರ್ಂಬಾಟ ನಡಪಾಯಿನ ದುಂಬುದ ಶಾಸಕರು BA ಮೊಯ್ದೀನ್ ಬಾವ ಇತ್ತೆ ಜಿಲ್ಲೆದ ಮಹಾಜನಕ್ಲನ ಒಟ್ಟಿಗೂ ಪಾತ್ರಕತೆ ಕಾರ್ಯಕ್ರಮದ ಇದ್ದಿದ್ದೇರ ರಾಜ್ಯಸಭೆಟ ತುಳು ಭಾಷೆದ ಬಗ್ಗೆಟ ಪ್ರಸ್ತಾಪ ಮಲ್ತದ ದೇಶದ ಗುಮನವೈತಿದಿನ ಕೇರಳದ ರಾಜ್ಯಸಭಾ ಸದಸ್ಯರು ಸಂತೋಷ್ ಕುಮಾರ್ ಇತ್ತದ ಕುಡ್ಲದ ತುಳು ಭವನಡು ನಡೆದಿನ ಕಾರ್ಯಕ್ರಮನು ಕಟೀಲ್ ಅನಂತ ಪದ್ಮನಾಭ ಅಷ್ಟಣ್ಯರು ಉದಿಪಾನ ಮಲ್ತೆರ ಕರ್ನಾಟಕದ ಒರಿಯ ಸಂಸದರ್ಲ ಸಂಸತ್ತಡ ತುಳು ಭಾಷೆದ ಬಗ್ಗೆಟ ಪಾತರಂದೆ ಉಪ್ಪನ ಪುಡ್ತುಡು ಕೇರಳದ ರಾಜ್ಯಸಭಾ ಸದಸ್ಯರು ಸಂತೋಷ್ ಕುಮಾರ್ ತುಳು ಭಾಷೆನ ಸಂವಿಧಾನದ ಎನ್ಮನೆ ಪರಿಚಯದೊಗ ಸೇರ್ಸಾವನ ವಿಚಾರ ಪ್ರಸ್ತಾಪ ಮಲ್ತಿದ್ದಿತ್ತೇರ ಅಂಚಾದರಿನ ಈ ಕಾರ್ಯಕ್ರಮಕ್ಕೂ ಲೆತ್ತದಿತ್ತೇರ ಸಂತೋಷ್ ಕುಮಾರ್ ಪಾತಿರ್ದ ತುಳು ಭಾಷೆ ಸಂಸ್ಕೃತದ ಗುರ್ತ 22 ಭಾಷೆಯಲ್ಲೂ ಸಂವಿಧಾನದ ಎನ್ಮನೆ ಪರಿಚಯದೊಡು ಸೇರಿದುಲ್ಲ 23ನೇ ಭಾಷೆಯಾದ ತುಳು ಸೇರುಡೊಂದು ಒತ್ತಾಯ ಮಲ್ತೆರ ಜಿಲ್ಲೆದ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಪಾತ್ರಕತೆಟ್ ಪಾಲ್ಗೊಂಡರ ತುಳು ಭಾಷೆನ ಸಂವಿಧಾನದ ಎನ್ಮನೆ ಪರಿಚಯದೊಗು ಸೇರಾವನ ಬೊಕ್ಕ ರಾಜ್ಯದ 2ನೇ ಅಧಿಕೃತ ಭಾಷೆಯಾದ ಮಲ್ಪನ ಪೊರ್ಂಬಾಟ ನಡತೊಂದುಂಡು ಇಂದಕ್ಕೆ ಪಕ್ಷ ಭೇದದಂತೆ ರಾಜಕೀಯ ನಾಯಕರ ಕೈ ಜೋಡಿಸೋಡು ಸದನ ಬೊಕ್ಕ ಸಂಸತ್ತಡು ಈ ಬಗ್ಗಿಟ್ಟು ಸ್ವರಲಕ್ಕಾಯರೆ ಶಾಸಕರ ಬೊಕ್ಕ ಸಂಸದರಡ ಭಿನ್ನೈತೊಂದುಂಡು ಈ ದುಂಬಿ ಕೇಂದ್ರ ಬೊಕ್ಕ ರಾಜ್ಯ ಸರ್ಕಾರದ ಗುಮನಗು ಬೈದಿನ ಈ ವಿಚಾರ ಸರಿಯಾದ ದುಂಬುದಿಂದ ತುಳು ಪೊರ್ಂಬಾಟದಕ್ಲಿಕ್ಕೆ ಜಯತಿಕ್ಕೆರ ಉಂಡೊಂದು ಪನ್ಪನ ಅಭಿಪ್ರಾಯ ಪಾತ್ರಕತೆಟ್ ತೋಜಿದಂಡ ಅಂಚಾದ ಪೊರ್ಂಬಾಟ ನನ್ನ ರಾತ್ ಗಟ್ಟಿ ಮುಟ್ಟು ಮಲ್ಪನದಿಟ್ಟಿಡು ಮೊಯ್ದೀನ್ ಬಾಬಾ ದುಂಬಾಳ್ತೆಡ್ ತುಳು ಪೊರ್ಂಬಾಟಗಾರರನ ಕೂಟ ಅಟ್ಟನೆ ನಡಪಾದಂಡ ಮೊಯ್ದೀನ್ ಬಾಬಾ ಪಾತಿಡ್ದ ತುಳು ಭಾಷೆಗೆ ಅಧಿಕೃತ ತಾನಮಾನ ಏಪನೇ ತಿಕ್ಕೊಡಿತ್ತಂಡ ಆಂಡ್ ಸರಿಯಾಯಿನ ರೀತಿಡ್ ಜನಕ್ಲನ ಪೊರ್ಂಬಾಟ ನಡಪಂದೆ ನನ್ನೆಲ್ಲ ಅಧಿಕೃತ ಘೋಷಣೆ ಹತ್ತಿಜಿ ಅಂಚದ ಮಾತಿರ್ಲ ಒಟ್ಟಾದ ಸರ್ಕಾರಗೂ ಒತ್ತಾಯ ಮಲ್ಪಗಾಂದು ಅರಕೆ ನುಂಡಿರ ಶಾಸಕರು ವೇದವ್ಯಾಸ ಕಾಮತ್ ದುಂಬುದ ಶಾಸಕರು ಶಕುಂತಲಾ ಶೆಟ್ಟಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ದುಂಬುದ ಗುರ್ಕಾರ್ಯರು ದಯಾನಂದ ಕತ್ತಲ್ಸರ್ ತುಳು ನಾಟಕ ಸಿನಿಮಾ ನಿರ್ದೇಶಕರು ವಿಜಯಕುಮಾರ ಕುಡಿಯಾಲಬೈಲ್ ಕನ್ನಡ ಸಾಹಿತ್ಯ ಪರಿಷತ್ದ ದುಂಬುದ ರಾಜ್ಯ ಗುರ್ಕಾರ್ಯರು ಡಾಕ್ಟರ್ ಹರಿಕೃಷ್ಣ ಪುಣಲೂರು ಪರಿಷತ್ದ ದುಂಬುದ ಜಿಲ್ಲಾ ಗುರ್ಕಾರ್ಯರು ಪ್ರದೀಪ್ ಕುಮಾರ ಕಲ್ಕುರ ಇಂಚ ಪಾಕ ಜನನಾಯಕರು ಕಾರ್ಯಕ್ರಮಟ್ಟು ಪಾಲ್ಗೊಂಡಿರು. ನಾವೆಲ್ಲರೂ ಮಂಗಳೂರಿಗೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ತುಳುಗೆ ಅಲ್ಲಿ ಮಾತು ಸಿಗಲ್ಲ. ತುಳುನಾಡು ಅಂತ ಹೇಳಿದ್ರೆ ತುಳುನಾಡು ಯಾಕೆ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಇದು ಎಲ್ಲವನ್ನು ಅರಿತುಕೊಂಡು ಈ ರೀತಿಯ ಬದಲಾವಣೆಯೊಂದಿಗೆ ಕೆಲಸ ಕಾರ್ಯಗಳು ಮಾಡಬೇಕಾಗಿದೆ. ನಾನು ಒಟ್ಟು ಈ ವಿಶೇಷವಾದಂಥ ಈ ಕಾರ್ಯ ಮೆಚ್ಚಿಕೊಳ್ತಾ ಮುಂದಿನ ರೀತಿಯಲ್ಲಿ ಈ ಸಭೆಯಲ್ಲಿ ಯಾವುದೆಲ್ಲ ನಿರ್ಣಯ ಆಗ್ತದೆ, ತುಳು ಭಾಷೆಗಾಗಿ ಒಂದು ಶಾಸಕನಾಗಿ ನಾನು ಏನೆಲ್ಲ ಮಾಡಬೇಕು, ಇದು ಎಲ್ಲವನ್ನು ನನ್ನ ಸಂಪೂರ್ಣ ಸಹಕಾರ. ಮುಂದಿನ ದಿನಗಳಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಬೇಕಾದ್ರೆ ಅದಕ್ಕೂ ನಾವು ತಯಾರಾಗಿ ತುಳುವರು ನಾವು ಮಾಡ್ತೀವಿ ಅಂತ ಹೇಳೋಂಥ ಮಾತನ್ನು ಇವತ್ತು ಉಲ್ಲೇಖ ಮಾಡ್ತಾ ಈ ಕಾರ್ಯಕ್ಕೆ ಶುಭವನ್ನು ಕೊಡ್ತಾ ಭಗವಂತನ ಹತ್ರ ಸಕಲ ದೇವದೈವರ ಹತ್ರ ಪ್ರಾರ್ಥನೆ, ಅತಿ ಶೀಘ್ರದಲ್ಲಿ ರಾಜ್ಯ ಭಾಷೆಯಾಗಿ ನಾವು ಆನಂದಿಸೋಣ. ಅದರ ಮುಖಾಂತರ ಮುಂದಿನ ದಿನಗಳಲ್ಲಿ ವಿಧಾನಸೌಧದೊಳಗಡೆ ತುಳುವಲ್ಲಿ ಮಾತಾಡುವಂಥ ಒಂದು ವಾತಾವರಣ ಹುಟ್ಟಿಕೊಳ್ಳಲಿ. ಎಲ್ಲ ಪಕ್ಷದವರ ಹತ್ರ ಮನವಿ ಮಾಡುವುದು, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ 2 ಲೋಕಸಭಾ ಕ್ಷೇತ್ರಗಳಿದ್ದಾವೆ. ಈ 2 ಯಾರೆಲ್ಲ ನಿಲ್ಲುವ ಅಭ್ಯರ್ಥಿಗಳಿದ್ದಾರೆ. ಈಗ CPMನವರು, CPIನವರು ಕೇರಳ ರಾಜ್ಯದ ಕಾಸರಗೋಡಿನ ಅಭ್ಯರ್ಥಿಗಳಿಗಾಗಿ ಇದನ್ನು ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಹಾಕ್ತೇನೆ ಅಂತೇಳಿ ಭರವಸೆಯನ್ನು ಹೇಳಿದ್ದಾರೆ. ಅದಕ್ಕಾಗಿ ಅವರು ಹೋರಾಟ ಮಾಡಿದ್ದಾರೆ. ಇವತ್ತು ಸಂತೋಷ್ ಕುಮಾರ್ ಅವರು ಕಮ್ಯುನಿಸ್ಟ್ನವರು ತುಳು ಅಧಿಕೃತ ಭಾಷೆಯಾಗಿ ಬರಬೇಕು ಅಂತ ಹೇಳುವಂಥ 8ನೇ ಪರಿಚಯ ಸೇರಬೇಕು ಅಂತ ಹೇಳುವಂಥ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳಿಗೆ ಲೆಟ್ರನ್ನು ಬರೆದಿದ್ದಾರೆ. ಅವರು ತಾತ್ವಿಕವಾಗಿ ಮಾತನಾಡಲಿಕ್ಕೆ ನಾನು ಆಹ್ವಾನಿಸಿದ್ದಾರೆ. ರಾಜ್ಯ ಸರ್ಕಾರದ ಧರ್ಮದ ಯೋಜನೆಯೆಂದುರ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೂ ಬೊಡ್ಚಾಂದಿನ ಪಾತೆರ ಪಂಡು ವಿಡಿಯೋ ಮಲ್ತದ ಸಾಮಾಜಿಕ ಜಾಲತಾಣಲೆಗ್ ಪಾಡ್ದಿನ ಮಲ್ಪೆ ಗರಡಿ ಮಜಲ್ದ ದಿವಾಕರ ಕೋಟ್ಯಾನ್ ಪನ್ಪುನಾಯನ ಮಿತ್ ಮಲ್ಪೆ ಪೊಲೀಸರು ಕೇಸ್ ಪಾಡ್ದೆರು. ಧರ್ಮದ ಯೋಜನೆಯನ್ನು ಒಟ್ಟುಗು ಬಾಂಬುಲ ಧರ್ಮಗು ತಿಕ್ಕುಣೊಂದು ವಿಡಿಯೋ ಮಲ್ತದ ಸಾಮಾಜಿಕ ಜಾಲತಾಣಡು ಪಾಡ್ದಿತ್ತಂಡ
ಮಲ್ಪೆ ಗರಡಿ ಮಜಲ್ದ ದಿವಾಕರ ಕೋಟ್ಯಾನ್ ಈ ರೀತಿ ವಿಡಿಯೋ ಮಲ್ತದಿತ್ತದ ಇತ್ತೆ ಸಾಮಾಜಿಕ ಜಾಲತಾಣಡು ಪರಡದಂಡು ಫ್ರೀ ಯೋಜನೆದ ಒಟ್ಟಿಗೂ ಬಾಂಬ್ ಧರ್ಮಗು ತಿಕ್ಕೊಂಡೊಂದು ಪಂತಿನ ಮಾತ್ರ ಅತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಹಾಳು ಪಾತ್ರ ಪಂಡದ ಕುಚ್ಚನೆ ಮಲ್ತದಿತ್ತಂಡ ಈ ಬಗೆಟ್ ಕಾಂಗ್ರೆಸ್ ಕಾರ್ಯಕರ್ತರು ಮಲ್ಪೆ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಿತ್ತದ ಆರೋಪಿ ದಿವಾಕರ ಕೋಟ್ಯಾನ್ ಮಿತ್ ಕ್ರಮದ ತೊನ್ನೆರೆ ಒತ್ತಾಯ ಮಲ್ದೇರ ಕೇಸ್ ತೆತ್ತೊನ್ನ ಮಲ್ಪೆ ಪೊಲೀಸರ ಆರೋಪಿ ದಿವಾಕರ ಕೋಟ್ಯಾನ್ ಮಿತ್ ಕೇಸ್ ಪಾಡ್ದೇರ ಕೇಸ್ ಪೂರ್ಣಗನೆ ದಿವಾಕರ ಕೋಟ್ಯಾನ್ ತಾರೆ ತಪ್ಪಾದಿತ್ತದ ಪೊಲೀಸರು ಆರೋಪಿಗೆ ಬಲಿ ಬೀಚಿದರು. ರಾಜ್ಯಡು ಮಾರ್ಚ್ 25 10ನೇ ಕ್ಲಾಸ್ ಪರೀಕ್ಷೆ ಶುರುವಾಯಿರುತ್ತದೆ. ಏಪ್ರಿಲ್ ಆಜಿಮುಟ್ಟ ನಡಪುಂಡು ಪರೀಕ್ಷೆದ ಬಗೆಟ್ ಪೋಡಿಗೆ ಬಿಡ್ದು ಗೆಲ್ಮೆ ಪಡೆಲೆಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲಾಯ್ ಮೊಹಿಲಾನ್ ಜೋಕ್ಲಿಗೆ ಧೈರ್ಯ ಜಿಂಜಾದರು. ರಾಜ್ಯಡು SSLC ಪರೀಕ್ಷೆ ಮಾರ್ಚ್ 20 ಆಚೆಗೆ ಶುರುವಾದ ಏಪ್ರಿಲ್ ಆಚೆಗೆ ಮುಗಿಯರೆಂಡು ಅಂಚಾದ ಜೋಕುಲು ಪೋಡಿ ಪಂದ್ಯ ಪರೀಕ್ಷೆ ಬರೆಯರೆ ಜಿಲ್ಲಾಧಿಕಾರಿ ಮುಲಾಯ್ ಮೊಹಿಲಾನ್ ಉಮೇದು ಕೊಡ್ತಾರೆ. ಜೋಕುಲು ನೂದೇದಾತು ಪುಣೆದು ಓದುದು ಎಚ್ಚ ಮಾರ್ಕದೆತ್ತದ ಚಾಂಪಿಯನ್ ಆವಡೊಂದು ಆರು ಬೇರಿ ಬಿಟ್ಟಿದ್ದಾರೆ. ಜೋಕ್ಲಡ ವಿಡಿಯೋ ಪಾತ್ರಕತೆ ನಡಪಾಯಿನ ಜಿಲ್ಲಾಧಿಕಾರಿ ಮುಲಾಯ್ ಮೊಹಿಲಾನ್ ಮಾನಸಿಕವಾದ ಏತ್ ಗಟ್ಟಿಮುಟ್ಟ ಆವಡೊಂದು ಪಾಠ ಮಂದಿರ ಪರೀಕ್ಷೆಗೆ ಎಂಚ ತಯಾರಾವಡು ಪರೀಕ್ಷೆಡಿ ಎಂಚ ಬರಿವಡು ಬೊಕ ಪೊರ್ತು ಸುಧಾರಿಪನು ಎಂಚ ಅಂದ ಜಿಲ್ಲಾಧಿಕಾರಿಲು ಜೋಕ್ಲೆಗೆ ತೆರಿಪಾದೆರ. ಬರವು ಕಲ್ಪನಾಕ್ಲು ಕೇಣ್ಣ ಮಾತಾ ಪ್ರಶ್ನೆಲೆಗೆ ಉತ್ತರ ಕೊಡ್ದ ಆತ್ಮಧೈರ್ಯ ಜಿಂಜಾದೆರ. ಜಿಲ್ಲೆದ ಪಾಕಶಾಲೆಲಿನ ಜೋಕುಲು ಜಿಲ್ಲಾಧಿಕಾರಿಯರಡ ವಿಡಿಯೋ ಪಾತ್ರಕತೆ ಪಾತಿರ್ದ ಅಕ್ಲಡ ಉಪ್ಪುನ ಸಮಸ್ಯೆಲೆಗೆ ಉತ್ತರ ನಾಡೊಂದೆರ. ಪಾಲ್ಗೊಳ್ಳಿ ಸುದೆಕ್ ಕೈಗಾರಿಕೆಲಿನ ಹಾಳು ತ್ಯಾಜ್ಯ ಬಿಡೊಂದು ಪುನಃ ಈಚಾರ ಜೋಗಟ್ಟೆ ಗ್ರಾಮದ ಕ್ಲುಬಕ ಕಂಪನಿದ ನಡುಟು ಲಡಾಯಿಗೆ ಕಾರಣ ಆತಂಡು. ಗ್ರಾಮಸ್ಥರನ ಸಮಸ್ಯೆ ಬಗೆಟ್ ವರದಿ ಮಲ್ಪರೆ ಮಾಧ್ಯಮಲು ಪೋಯಿನೇಕ್ ಕಂಪನಿ ಅಧಿಕಾರುಲು ಊರ್ದಕ್ಲೆಡ ಏವ್ರ ತೋಜಾಯಿನ ಸಂಗತಿಲ ನಡತದಂಡು. ಜೋಗಟ್ಟೆ ಗ್ರಾಮದಕ್ಲಿನ ಸಮಸ್ಯೆಲಿನ ವರದಿ ಮಲ್ಪರೆ ಸುದ್ದಿ ಮಾಧ್ಯಮದಕ್ಲು ಪೋದುವತ್ತಿ ಬೊಕ್ಕ ಕೈಗಾರಿಕೆ ಕಂಪನಿಲಿನ ಅಧಿಕಾರುಲು MRPL ಭದ್ರತದ ಬೇಲದಕ್ಲು ಬತ್ತದ ಊರ್ದಕ್ಲಿಗೆ ಜೋರ್ ಮಂದೇರ. ಕೈಗಾರಿಕೆಲು ಹಾಳ ತ್ಯಾಜ್ಯ ಮಾತ ಗುರುಪುರ ಸುದ್ದಿಗೆ ಬುಡ್ಪು ನೀಡ್ದವರ ಗ್ರಾಮದಕ್ಲೆ ಬೊಕ್ಕ ಕಂಪನಿದಕ್ಲೆಗೆ ಓದಂಟು ಶುರುವಾತಂಡ. ನಿಷೇಧ ಪ್ರದೇಶಗೂ ಮಾಧ್ಯಮದಕ್ಲು ಪೊಗ್ಗು ನೈಚಾರಾದ ಗ್ರಾಮಸ್ಥರೇನ ವಿಚಾರಣೆ ಮಂದೇರ. ಈ ಪ್ರದೇಶಡು ಚಿತ್ರೀಕರಣ ಮಲ್ಪನ ದುಂಬು ಕೇನುಡಿತ್ತನಂದು ಜಾಗ್ರತೆ ಪಂದೇರ. ಈ ಪುರ್ತುಡು ಪಂಚಾಯತ್ ಸದಸ್ಯರು ಬೊಕ DYFI ರಾಜ್ಯ ಗುರು ಕಾರ್ಯರ ಮುನೀರ್ ಕಾಟಿಬಳ್ಳ MRPL ಅಧಿಕಾರುಲು ಬೊಕ ಭದ್ರತಾ ಬೇಲದಕ್ಲೆಡ ಏವ್ರ ತೋಜಾದೆರ. MRPL ಸೇರ್ನಂಚ ಸುತ್ತಮುತ್ತ ಉಪ್ಪುನ ಕೈಗಾರಿಕೆಲೆಡ್ದ ಪರಿಸರ ನಾಶ ಆದಿತ್ತದ ಪಲ್ಕಣಿ ಸುದೇಡಿ ಹಾಳಾತಂಡೆ ಇತ್ತೆ ಅಕ್ಲೆನ ಬಿತ್ತಲಿಡ್ದು ಪಿದಯುಪ್ಪುನ ಗ್ರಾಮದ ಪ್ರದೇಶನು ಅಕ್ಲೆನ ಅಂದು ಪನ್ನೊಂದು MRPL ಅಧಿಕಾರುಲು ಆಂಕರ ತೋಜಾದೆರಂದು ಅಕುಲ್ದೂರಿಯರ. ಈ ಬಗೆಟ್ ಜಿಲ್ಲಾಧಿಕಾರಿ ನಡುಕು ಬರುಡು ಆದೇಶಾದ 8 ವರ್ಷಕರನಲ 27 ಎಕರೆ ಗ್ರೀನ್ ಬೆಲ್ಟ್ ಮಲ್ಪಂದಿನ MRPL ಕಂಪನಿಗೆ ಎದುರಾದ ಕ್ರಮದ ತನುಡೊಂದು ಮುನೀರ್ ಕಾಟಿಪಳ್ಳ ಪಂಚಾಯತ್ ಸದಸ್ಯರು ಬೊಕ ಗ್ರಾಮದ ಜನಕುಲು ಒತ್ತಾಯ ಮಲ್ದೇರ. ನಿಮ್ಗೆ ಕಂಪನಿಗೆ ಬಹಳ ದುರಹಂಕಾರ ಇದೆ, ನೀವು ಆಡಿದ್ದೆ ಆಟ ಅಂತ ಇದೆ, ಅದು ನಡೆಯಲ್ಲ, ಗೊತ್ತಾಯ್ತಲ್ಲ. ಈ ಹೆಂಗಿಲ್ಲ ಗ್ರೀನ್ ಬೆಲ್ಟ್ ಮಾಡ್ತಾರೆ 27 ಎಕರೆ 2 ವರ್ಷ ಆಗುತ್ತೆ ಸರ್ಕಾರಿ ಆದೇಶ 27 ಎಕರೆ ಗ್ರೀನ್ ಬೆಲ್ಟ್ ಸಾಯ ಮಾಡ್ತಿದ್ದಾರೆ. ಇತ್ತೆ ಕಂಪೌಂಡ್ ಮಾಡ್ರಿ ತೂಕ ನೀವು ತೀರ್ನವರ ಕಂಪೌಂಡ್ ಮಾಡಿ ನಿಕಲ್ ಮಲ್ಪ್ಲೆ ಫಸ್ಟ್ ಹೆಂಗಿಲ್ಲ ಗ್ರೀನ್ ಬೆಲ್ಟ್ ಮಲ್ಪ್ಲೆ ನಮ್ಮ ಜೋಗ ಸೌಂಡ್ ಗೇನ್ ಒಂದು ತೆಂಚಿ ನಾವು ಶಬ್ದ ವಾಸನೆ ಕಂಪನಿ ರಿಪೇರಿ ಮಾಡ್ಕೊಳ್ಳಿ ಅನ್ನ ಆಳಾಯಿನ ಜನಕ್ಕೆಲ್ಲ ಆರೋಗ್ಯ ನೇರ ರಿಪೇರಿ ಮಾಡ್ಕೊಳ್ಳಿ ಐಕ್ಯರ್ ಶಟ್ ಡೌನ್ 27 ಲಕ್ಷದ ಬಗ್ಗೆ ನೀರೇ ಗೊತ್ತುಂಟು ಈಟ ಉಂಟು ಅಖಿಲ ಬೋರ್ಡ್ ಜಗದಪ್ಪು ಕೂಡ DC ಅಂತೀನಿ ನಮಗೆಲ್ಲ ಅದು ಅವರಿಗೆ ಬೇಕು ಎಂಚಿನ ಏನು ಸುಳ್ಳು ಮಾಡ್ತೀನಿ ಶಬ್ದ ಇಲ್ಲ ನಮ್ದು ಅಲ್ಲಿ ಎಲ್ಲ ಪೊಲ್ಯೂಷನ್ ಕರೆಕ್ಟ್ ಉಂಟು ಪೊಲ್ಯೂಷನ್ ಅವರು ಶೂಟಿಂಗ್ ಪೊಲ್ಯೂಷನ್ ಉಂಟು ಅದು ಇನ್ನು ಮೇಲೆ ಒಂದು ಶೂಟಿಂಗ್ ಮಾನವೀಯತೆ ಮಾತಾ ಕಡೆಟು ಬುಲೆಬಡ್ ಸಾಮರಸ್ಯ ಸಂದೇಶ ಲೋಕದೊರ್ಮೆ ಮುಟ್ಟಿರ ಸದಾಶಿವ ದೇವಿರ ಅನುಗ್ರಹ ಮಲ್ಪಡಂದು ಶ್ರೀಧಾಮ ಮಾಣಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಪಂತೆರ ನರಿಕೊಂಬು ಶ್ರೀ ಭಯಂಕೇಶ್ವರ ಸದಾಶಿವ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶದ ಸುರುತ್ತ ಧಾರ್ಮಿಕ ಸಭೆಟ್ ಆರು ಆಶೀರ್ವಚನ ಕುರಿಯರ. ಬಂಟ್ವಾಳ ತಾಲೂಕುದ ನರಿಕೊಂಬು ಶ್ರೀ ಭಯಂಕೇಶ್ವರ ಸದಾಶಿವ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶ ಬೊಕ್ಕ ಜಾತ್ರೆದ ಸುರೂತ ಧಾರ್ಮಿಕ ಸಭೆ ಅಂಗಾರೆ ಬಯ್ಯಾಗ ನಡೆತಂಡು. ವ್ಯವಸ್ಥಾಪನಾ ಸಮಿತಿ ಬೊಕ್ಕ ಜೀರ್ಣೋದ್ಧಾರ ಸಮಿತಿದ ಗುರುಕಾರ್ಯರು ರಘುನಾಥ ಸೋಮಯಾಜಿ ಮಾತರಿನ ಎತ್ಕೊಂಡೆರು.
ವಾಸ್ತುಶಿಲ್ಪಿ ಪ್ರಸಾದ್ ಮುನಿಯಂಗಳ ಗುರ್ಕಾರ್ಮಿಡ್, ಶ್ರೀಧಾಮ ಮಾಣಿಲದ ಶ್ರೀ ಮೋಹನ ಪರಮಹಂಸ ಸ್ವಾಮೀಜಿ, ನೀಲೇಶ್ವರ ಉಚಿಲತಾಯ ಪದ್ಮನಾಭ ತಂತ್ರಿಲು ಬೊಕ್ಕ ಶರವು ರಾಘವೇಂದ್ರ ಶಾಸ್ತ್ರಿಲು ಇತ್ತದು ಧಾರ್ಮಿಕ ಸಭೆ ಉದಿಪನಾಂಡು. ಶರವು ರಾಘವೇಂದ್ರ ಶಾಸ್ತ್ರಿಲು ಪಾತಿರ್ದು ಕರಿನ ಇರುವ ವರ್ಷಲಿರ್ದು ರಘುನಾಥ ಸೋಮಯಾಜಿ ಸೇರ್ದು 10 ಜನತ ಕೂಟ ಒಟ್ಟುಗುಲ್ಲ. ಸಮಾಜನು ಒಟ್ಟು ಸೇರವನ ಶಕ್ತಿ ಸೋಮಯಾಜಿರಿಗುಂಡು. ದಕ್ಷಿಣ ಕನ್ನಡ ಜಿಲ್ಲೆಡು ಓಲು ಜೀರ್ಣೋದ್ಧಾರ ಬ್ರಹ್ಮಕಲಶ ಇತ್ತಂಡಲ ಅವಲು ಮಾಣಿಲದ ಸ್ವಾಮೀಜಿ ಉಳ್ಳೇರು. ಗುರು ಬೊಕ್ಕ ಗಣಪತಿ ಒಟ್ಟುಗಿತ್ತಂಡ ವಾಕಾರ್ಯಲ ಆಪುಂಡು. ದೇವಸ್ಥಾನ ಕಟ್ಟದು ಬ್ರಹ್ಮಕಲಶ ನಡಪಾಂಡ ಯಾವಂದು ನಿಚ್ಚಲ ಭಕ್ತರು ಬರೊಂದಿಪ್ಪೊಡು ಪಂಡಿರು. ಕರ್ನಾಟಕ ರಾಜ್ಯ ಕಿಯೋನಿಕ್ಸ್ದ ದುಂಬದ ಗುರ್ಕಾರ್ಯರು ಹರಿಕೃಷ್ಣ ಬಂಟ್ವಾಳ ಉಪನ್ಯಾಸ ಕುರ್ದು ಬಂಟ್ವಾಳ ತಾಲೂಕುದ ನಾಲ್ಮೇಟ್ಲ ಶಿವನ ಡಮರುದ ಸ್ವರ ಕೇನೊಂದುಂಡು. ಪಾಕ ಶಿವಕ್ಷೇತ್ರ ಜೀರ್ಣೋದ್ಧಾರ ಆತಂಡ. ನಮ್ಮ ಸಂಸ್ಕೃತಿ ಪರಂಪರೆನು ನಿಂಪು ಮಲ್ತನುರೆ ದೇವಸ್ಥಾನಲು ಬೋಡು. ದೇವಸ್ಥಾನಲು ಶಾಲೆಲು ನಡಪುನ ಮಾರ್ಗುಲು ದುಂಬು ಶೋಷಿತ ವರ್ಗದಕ್ಲಿಗೆ ಬಂದಾದಿತ್ತಂಡ. ಏಪ ವಿವೇಕಾನಂದರಿನ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲಿನ ಚಿಂತನೆಲು ಮಿತ್ತು ಬತ್ತಂಡ ಅಪಗ ಮಾತಾ ಬಾಕಿಲನು ದೆತ್ತಿರುಂದು ಪಂಡಿರು. ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ಕೊರ್ದು ದೇವಸ್ಥಾನಲು ಒಪ್ಪುನಿ ಮಾತೆರ್ನಲ ಉದ್ದಾರಗಾದ. ರಘುನಾಥ ಸೋಮಯಾಜಿ ಸಮಾಜದ ಬಗೆಟ್ ಬಾರಿ ಕಾಳಜಿ ಉಪ್ಪುನಾರು. ಸಮಾಜಗೂ ಬಾರಿ ಕೋರ್ನಾರು. ಮಾನವೀಯತೆ ಮಾತ ಕಡಿಟ್ಟು ಬುಳೆವಡು. ಸಾಮರಸ್ಯ ಸಂದೇಶ ವಿಶ್ವವ್ಯಾಪ್ತಿಯಾದ ಮುಟ್ಟರೆ ಸದಾಶಿವೆ ಅನುಗ್ರಹ ಮಲ್ಪಡಂದು ಎಡ್ಡೆಪ್ಪು ಬೈಕೇರು. ಹೋಟೆಲ್ ಉದ್ಯಮಿ ಕುಡ್ಲ ಪತ್ತಮುಡಿ ಸೌಧದ ಸೂರ್ಯನಾರಾಯಣರಾವ್, ವಿಟ್ಲದ ದುಮ್ಮುದ ಶಾಸಕರು ಪದ್ಮನಾಭ ಕುಟ್ಟಾರಿ, ಶಾರದಾ ವಿದ್ಯಾಲಯದ ಟ್ರಸ್ಟಿ ಸುಧಾಕರ್ ರಾವ್ ಪೀಜಾವರ, ತುಂಬೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಗುರ್ಕಾರ್ಯರು ಚಂದ್ರಪ್ರಕಾಶ್ ಶೆಟ್ಟಿ, ಕನ್ನಡ ಸಾಹಿತ್ಯ ಪರಿಷತ್ದ ದುಂಬುದ ಜಿಲ್ಲಾ ಗುರ್ಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕೂರ, ದಕ್ಷಿಣ ಕನ್ನಡ ಜಿಲ್ಲಾ ಮೂರ್ತೆದಾರರ್ನ ಸಹಕಾರಿ ಸಂಘದ ಗುರ್ಕಾರ್ಯರು ಸಂಜೀವ ಪೂಜಾರಿ ಬೊಳ್ಳಾಯಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಂಟ್ವಾಳ ತಾಲೂಕು ಸಂಯೋಜನಾಧಿಕಾರಿ ಮಾಧವ ಗೌಡ, ಜೀರ್ಣೋದ್ಧಾರ ಸಮಿತಿದ ಕಾರ್ಯ ಗುರ್ಕಾರ್ಯರು ಜಗನ್ನಾಥ ಚೌಟ, ಬ್ರಹ್ಮಕಲಶ ಸಮಿತಿದ ಗುರ್ಕಾರ್ಯರು ಜಗನ್ನಾಥ ಬಂಗೇರ ಬೊಕ್ಕ ಪ್ರಕಾಶ್ ಕಾರಂತ, ನರಸಿಂಹ ಐತಾಳ್ ಧಾರ್ಮಿಕ ಸಭೆಟ್ಟು ಪಾಲ್ದೆತುಂಡಿರು. ಎಲ್ಲಿ ಗುರು ಮತ್ತು ಗಣಪತಿ ಇದ್ದಾರ ಅವರ ಅನುಗ್ರಹದಿಂದ ಯಾವ ಕೆಲಸವೂ ಆಗ್ತದಂತೆ. ಖಂಡಿತ ಯಾವಾಗ ನಾವು ದೇವರ ಮೇಲೆ ಭಾರ ಹಾಕಿ ಕೆಲಸ ಇಳಿತೇವ, ಗುರುಗಳ ಮಾತಿನಂತೆ ಆ ಕಾರ್ಯಗಳೆಲ್ಲ ಚಂದದಲ್ಲಿ ನಡೀತದೆ. ಅದರಲ್ಲಿ ಸಹ ಮೋಹನದಾಸ್ ಸ್ವಾಮೀಜಿಯವರು ದೇವಸ್ಥಾನ ಕಟ್ಟಿ ಬ್ರಹ್ಮಕಲಶ ಮಾಡಿದರೆ ಸಾಕಾಗದು, ನಿರಂತರ ಭಕ್ತರ ಅಲ್ಲಿ ಬರುವಂತೆ ಆಗಲಿ. ಅದರ ಶಕ್ತಿ ತುಂಬುವುದು ಬಂದಂಥ ಭಕ್ತರ ಭಕ್ತಿಯ ಶಕ್ತಿ. ಅದು ನಿರಂತರ ನಡೆದರೆ ಮಾತ್ರ ಅಲ್ಲಿ ಸುಭಿಕ್ಷೆ, ಆ ಊರು ಒಳ್ಳೆಯದಾಗ್ತದೆ. ದೇವಸ್ಥಾನದಲ್ಲಿ ಸತ್ಕರ್ಮಗಳಾಗೋದು ನಮಗೆ ಸತ್ಫಲವನ್ನು ನೀಯುವುದಕ್ಕೆ. ಆ ಸತ್ಕಾರ್ಯದಲ್ಲಿ ನಾವು ಸತ್ಕರ್ಮ ಮಾಡುವಾಗ ಒಳ್ಳೆ ಮನಸ್ಸು, ಒಳ್ಳೆ ಭಾವನೆ, ಮಾತ್ಸರ್ಯರಹಿತ ಭಕ್ತಿ ಇದು ಭಾಳ ಮುಖ್ಯ. ರಘುನಾಥ ಸ್ವಾಮೀಜಿಯವರು ಈ ದೇವಸ್ಥಾನ ಕಟ್ಟಿದ್ದು ಮಾತ್ರ ಅಲ್ಲ, ಎಲ್ಲ ದೇವಸ್ಥಾನಗಳಿಗೆ, ಆಶ್ರಮಗಳಿಗೆ, ಶಾಲೆಗಳಿಗೆ, ಅನಕ್ಷರಸ್ಥರಿಗೆ ಬೇರೆ ಬದಷ್ಟು ಸಮಾಜದಲ್ಲಿ ಸೇವೆ ಮಾಡಿದವರು. ಅವರು ಭಾಳಷ್ಟು ದಾನಿಗಳಾಗಿ ಸೇವೆ ಮಾಡಿದವರು. ಸಮಾಜದ ಬಗ್ಗೆ ಭಾಳಷ್ಟು ಕಾಳಜಿ ಇರುವವರು. ಈ ದೇಶದ, ಈ ಜಗತ್ತು ಜಗದ್ಗುರು ರಾಷ್ಟ್ರ ಆಗಬೇಕು ಅಂತ ಇದ್ದರೆ ಆ ರೀತಿಯ ಸಾಮರಸ್ಯದ ಸಂದೇಶ ವಿಶ್ವವ್ಯಾಪಿಯಾಗಿ ಬೆಳಗಲಿಕ್ಕೆ ಆ ಭಗವಂತ ಸದಾಶಿವ ಅನುಗ್ರಹಿಸಲಿ. ಎಲ್ಯ ಪ್ರಾಯಿಡೆ ಯೋಗುಡು ಬಿಡಿಸಿದೆ ಅದು ಪುನಃ ಒಡಿಪುದ ತನುಶ್ರೀ ಪಿತ್ರೋಡಿಯರ್ನ ರಡ್ಡನೆ ಗಿನ್ನಿಸ್ ದಾಖಲೆದ ಪ್ರಮಾಣದೊಲೆದೆ ತೊನ್ನಲೇಸ್ ಒಡಿಪುದ ಸೈಂಟ್ ಸಿಸಿಲಿಸ್ ಸಭಾಂಗಣುಡು ನಡತಂಡ. ಒಡಿಪುದ ಯೋಗ ಮಲ್ಪುನ ಬಿಡಿಸಿದೆ ತನುಶ್ರೀ ಪಿತ್ರೋಡಿಯರ್ನ ರಡ್ಡನೆ ಗಿನ್ನಿಸ್ ದಾಖಲೆದ ಪ್ರಮಾಣದೊಲೆದೆ ತೊನ್ನಲೇಸ್ ಒಡಿಪುದ ಸೈಂಟ್ ಸಿಸಿಲಿಸ್ ಸಭಾಂಗಣುಡು ನಡತಂಡ. ಕಾರ್ಯಕ್ರಮಟು ಮಲ್ಲಪಿನ್ನೆರಾದ ಒಡಿಪು ಶಾಸಕರ ಯಶಪಾಲಯ ಸುವರ್ಣ ಪಾಲ್ದೊಂಡ್ಯರ. ಒಡಿಪು ಜಿಲ್ಲಾ ಸಹಕಾರಿ ಸಂಘಲನ ಯೂನಿಯನ್ ಗುರ್ಕಾರ್ಯರ ಜಯಕರ ಶೆಟ್ಟಿ ಇಂದ್ರಾಳೆ, ಗುರು ರಾಮಕೃಷ್ಣ ಕೊಡಂಚ, ಅಭಿನಯದ ಗುರ್ಕಾರ್ಯರ ಉಮೇಶ್ ಅಲಿವರು, ಶ್ರೀಮತಿ ಸರಿತಾ, ಸಿಸ್ಟರ್ ತೆರೇಸಾ, ಜ್ಯೋತಿ, ದೈಹಿಕ ಶಿಕ್ಷಕರ ದಿನೇಶ್, ವಿಜಯ ಕೋಟ್ಯಾನ್, ಕೃಷ್ಣ ಕುಲಾಲ್ ಭಿನ್ನರಾದ ಪಾಲ್ದೊಂಡ್ಯರ. ತನುಶ್ರೀ ಪಿತ್ರೋಡಿಯರಿಗೆ ಈಡುಮುಟ್ಟ ಬರವು ಕಲ್ಪಾಯಿನ ಮಾತಾ ಗುರುಕ್ಲೆಗ ಮರ್ಯಾದೆ ಮಲ್ತದ ಗುರುವಂದನೆ ಸಂದಾಯರ. ಸಂಧ್ಯಾ ಉದಯ ಕರೆತುಷ್ಟಿ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತದ ಜವನ ಲೇಖಕೆ ಧೀರಜ್ ಬೆಳ್ಳಾರೆ. ಕಾರ್ಯಕ್ರಮ ಸುಧಾರ್ಥ ಕುರಿಯರ.
ಕುಡ್ಲದ ಮಹಾದೋಭಾರ ಶ್ರೀ ಮಂಗಳದೇವಿ ದೇವಸ್ಥಾನದ ಆಡಳಿತ ಮುಕ್ತೇಸರಾದ ಮಂಗಳದೇವಿ ಐತಾಳ ಮನೆತನದ ಅರುಣ್ ಕುಮಾರ್ ಅಧಿಕಾರದ ತೊಂದಿರ ಈ ದೇವಸ್ಥಾನಡು 4 ಅನುವಂಶಿಕ ಮುಕ್ತೇಸರರು ಉಲ್ಲೇರ. ಕುಡ್ಲದ ಮಹಾದೋಭಾರ ಶ್ರೀ ಮಂಗಳದೇವಿ ದೇವಸ್ಥಾನ 4 ಅನುವಂಶಿಕ ಮುಕ್ತೇಸರನ ಆಡಲು ತೊಡೆಯುತ್ತದೆ. ಕಾಲಿತ್ತಿನ ಅನುವಂಶಿಕ ಮುಕ್ತೇಸರ ಅಧಿಕಾರಗೂ ಐತಾಳ ಮನೆತನದ ಹರೀಶ್ ಕುಮಾರ್ ಐತಾಳ ಬಕ ಅರುಣ್ ಕುಮಾರ್ ಎಂದಿದ್ದ ಸರಕಾರ ಆದೇಶ ಪಿತರ್ಪಾದಂಡ ದೇವಸ್ಥಾನಡಿ ದುಂಬೆ ರಘುರಾಮ ಉಪಾಧ್ಯಾಯರ ಅನುವಂಶಿಕ ಮುಕ್ತೇಸರರಾದ ಕಾರ್ಯಡುಲ್ಲೆರ. ದೇವಸ್ಥಾನದ 4 ಅನುವಂಶಿಕ ಮುಕ್ತೇಸರ ಅಧಿಕಾರಡು ಒಂಜೇ ಸ್ಥಾನಗೂ ಇಲಾಖೆದ ಮಟ್ಟಡು ಜನ ದಿವೊಂದುಂಡೊಂದು ಇಲಾಖೆಯ ಕಾರ್ಯತ್ತರ ತೆರಿಪಾದೆರ. ಮಂಗಳದೇವಿ ದೇವಸ್ಥಾನ ಹಿಂದೂ ಧಾರ್ಮಿಕ ಸಂಸ್ಥೆಲು ಬಕ ಧರ್ಮಾದಾಯದ ತಿಲನ ಅಧಿನಿಯಮದ ಡಿಟ್ ಕಾರ್ಯ ಮಲ್ತೊಂದುಂಡು. 2019 ಕಲಂ 25 ತಂಚ ಅನುವಂಶಿಕ ಮುಕ್ತೇಸರರ ಆಡಳಿತ ಮಲ್ತೊಂದುಪ್ಪುನ ಅಧಿಸೂಚನದ ದೇವಸ್ಥಾನ ಆದುಂಡು. ಅಂಚಾದ ಅನುವಂಶಿಕ ಅತ್ತಾಂದಿನ ಮುಕ್ತೇಸರನ ದೀಪನ ಬಕ ದುಂಬರಿಯರ ಅವಕಾಶ ಒಪ್ಪುಜಿ ಈ ಬಗೆಟ್ ಇಲಾಖೆಯ ಕಾರ್ಯಂತಿರುಕರ್ನ ಆದೇಶಡು ಸರಿಯಾದ ತಿರಿಪಾದಿರ. ಹೊಸ ಸಮಿತಿ ಬೂದಾರ ಅಧಿಕಾರದ ತೊಂದುಂಡು ದೇವಸ್ಥಾನದ ಹಿರಿಯ ಪೂಜೆ ಮಲ್ಪನಾರ ಶ್ರೀನಿವಾಸ್ ಐತಾಳ, ಹರೀಶ್ ಐತಾಳ, ರಂಜಿತ್ ಗುಜರನ್ ಬಕ ದೇವಸ್ಥಾನಡು ಕೆಲಸ ಮಲ್ಪನಕ್ಲು ಈ ಪೊರ್ತುಡಿಕ್ತಾರ. ದಕ್ಷಿಣ ಕನ್ನಡ ಜಿಲ್ಲೆದ ಪುದರ್ಪೊಯಿ ಫೋಟೋ ದಿಪ್ಪುನಾರ ಕೊಂಚಾಡಿ ಸಾಗರ್ ದೇವಾಡಿಗ ಮೆರೆನ ಬೊಕ್ಕೊಂಜಿ ಫೋಟೋಕು ಅಂತಾರಾಷ್ಟ್ರೀಯ ಪ್ರಶಸ್ತಿ ಬೈದಂಡ. ಸಾಗರ್ ದೇವಾಡಿಗರ್ನ ಫೋಟೋಕ್ಲಿಗ್ ದುಂಬುಲ ಪ್ರಶಸ್ತಿ ಬೈದಂಡ. ಈ ದುಂಬು ಬೇತೆ ಬೇತೆ ಫೋಟೋಕ್ಲಿಗೆ ಪ್ರಶಸ್ತಿ ಪಡೆದಿನ ಫೋಟೋ ದಿಪ್ಪುನಾರ ಕೊಂಚಾಡಿ ಸಾಗರ್ ದೇವಾಡಿಗ ಈ ಸರ್ತಿ ಅಂತಾರಾಷ್ಟ್ರೀಯ ಪ್ರಶಸ್ತಿಗೆ ಸಂದಿದೆರ. ಕಲ್ಕತ್ತೋಡ್ ನಡೆದಿನ ಫಸ್ಟ್ ಲೈಟ್ ಅಂತಾರಾಷ್ಟ್ರೀಯ ಸಲೂನ್ 2024 ಸಾಗರ್ ದೇವಾಡಿಗ ಬಂಗಾರದ ಪದಕ ಪಡೆದಿರ. ಜಿಲ್ಲೆಡ್ ಪುದರ್ಪೊಯಿ ಕೊಡಿಯಾಲ ತೇರು ಉಚ್ಚಯದ ಅಪೂರ್ವದ ಕ್ಷಣಕ್ಲಿನ ಸಾಗರ್ ದೇವಾಡಿಗರ ಅರಣ್ಯಕ್ಕೆ ಮರಡು ಸೆರೆ ಪತ್ತದಿದ್ದೆರ. ಅವು ಅಂತಾರಾಷ್ಟ್ರೀಯ ಛಾಯಾಚಿತ್ರ ಪ್ರಶಸ್ತಿಗೆ ಸಂದದ ಬಂಗಾರದ ಪದಕ ಬೈದಂಡ. ಎಳ್ಯ ಪ್ರಾಯಡೆ ಫೋಟೋ ದಿಪ್ಪುನೇಟ್ ಮಲ್ಲ ಸಾಧನೆ ಮಂದದಿನ ಸಾಗರ್ ದೇವಾಡಿಗ ಕೊಂಚಾಡಿಯರ್ನ ಸಾಧನೆ ಪಾಕ ಜನ ಮೆಚ್ಚಿಗೆ ತೆರಿಪಾದಿರ. ತಾನು ಪುಟ್ಟುಂಡ ಭಾರತೊಡು ಪುಟ್ಟಡೊಂದು ಇತ್ತ ಇಡೀ ಲೋಕ ಕನ ಕಟ್ಟೊಂದುಂಡೊಂದು ವಿಶ್ವ ಹಿಂದೂ ಪರಿಷತ್ ಕುಡ್ಲ ವಿಭಾಗದ ಸಂಚಾಲಕರು ಶರಣ್ ಪಂಪೇಲ್ ಪಂತೆರ. ನರಿಕೊಂಬು ಶ್ರೀ ಭಯಂಕೇಶ್ವರ ಸದಾಶಿವ ದೇವಸ್ಥಾನಡು ಬ್ರಹ್ಮಕಲಶದ 2ನೇ ಧಾರ್ಮಿಕ ಸಭೆಟ 6 ಪಾತಿರಿಯರು. ಬಂಟ್ವಾಳ ತಾಲೂಕುದ ನರಿಕೊಂಬು ಶ್ರೀ ಭಯಂಕೇಶ್ವರ ಸದಾಶಿವ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶದ 2ನೇ ಧಾರ್ಮಿಕ ಸಭೆ ಬುಧವಾರ ಬಯ್ಯಗ ನಡೆತಂಡ. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಬಕ ಜೀರ್ಣೋದ್ಧಾರ ಸಮಿತಿದ ಗುರುಕಾರ್ಯರ ರಘುನಾಥ ಸೋಮಯಾಜಿ ಬಿನ್ನಿರ್ ಬಕ ಮಾತಾ ಭಕ್ತರೇ ಎತ್ಕೊಂಡಿರ. ಬ್ರಹ್ಮಕಲಶ ಸಮಿತಿದ ಕಾರ್ಯ ಗುರುಕಾರ್ಯರ ಜಗನ್ನಾಥ ಚೌಟ ಬದಿಗುಡ್ಡೆ ಗುರುಕಾರ್ಮಿಡ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತದ ದುಂಬುದ ಗುರುಕಾರ್ಯರ ಪ್ರದೀಪ್ ಕುಮಾರ ಕಲ್ಕುರ ಧಾರ್ಮಿಕ ಸಭೆಯನ್ನು ಉದಿಪನ ಮಲ್ತೆರ. ಪ್ರದೀಪ್ ಕುಮಾರ ಕಲ್ಕುರ ಪಾತ್ರೆಡ್ದ ಬದುಕಡು ನಿಜವೈನ ತತ್ವ ಸನಾತನ ಧರ್ಮಾಂದು ಪಿರಾಕದ ಕಾಲೋಡ್ದಿಂಚ ನಮ ತಿರಿಯೊಂದು ಮಾತ ಕಡೆಟುಪ್ಪನ ಭಗವಂತೆ ನಮಡ ಪರಕಾಯ ಪ್ರವೇಶ ಮಲ್ತದ ಮಾತಲ ಮಲ್ಪಾವಿರ ನರಮಾನ್ಯಡ ದೇವಿರೆನ್ ತೂಪನಕುಲ್ ನಮ್ಮ ಉದ್ಯಮಪತಿಯಾದ ರಘುನಾಥ ಸೋಮಯಾಜಿ ಸರ್ವರೆಲ್ಲ ಸೇರ ಒಂದು ಈ ದೇವಸ್ಥಾನ ಜೀರ್ಣೋದ್ಧಾರ ಮಲ್ದೆರಂದು ಪಂಡಿರ. ವಿಶ್ವ ಹಿಂದೂ ಪರಿಷತ್ ಕುಡ್ಲ ವಿಭಾಗದ ಸಂಚಾಲಕರ ಶರಣ್ ಪಂಪೇಲ್ ಪಾತಿರ್ದ ದೇವತಾ ಆರಾಧನೆ ಬಗೆಟ ನಂಕು ಗೊತ್ತುಂಡು ಪೊರ್ಲುಡು ಪಾತಿರುವ ಆಂಡ ಭಾರತನು ಇತ್ತೆ ಇಡೀ ಲೋಕದಾಯಿಗೆ ತೂವೊಂದುಂಡು ದಾಯಪಂಡ ತಾನು ಪುಟ್ಟುಂಡ ಭಾರತುಡು ಪುಟ್ಟೊಡೊಂದು ಲೋಕ ಕನ ಕಟ್ಟೊಂದುಂಡು ಒಂದು ಬಜ್ಜಿ ದೇವತಾ ಆರಾಧನದ ಭಾರತತ್ ಸಾಕ್ಷಾತ್ ಭಗವಂತನೇ ಉಪ್ಪುನ ದೇಶ ಅಂದು ಪಂಡಿರ. ಜಗನ್ನಾಥ ಚೌಟ ಬದಿಗುಡ್ಡೆ ಗುರುಕಾರ್ಮೆದ ಪಾತ್ರ ಪಂಡದ ಗಣಪತಿ ಸೋಮಯಾಜಿರನ ಈ ಪೊರ್ತುಡು ನೆಂಪು ಪಲ್ತುನೋಡು ಎಂಕ್ಲಿಗೆ ಜ್ಞಾನ ಕೊಡದು ಧಾರ್ಮಿಕತ ಕಡೆಕ್ ದುಂಬು ನಡಪಾಯಿನಾರು ನಮ್ಮ 2 ಜಿಲ್ಲೆಲೆಡು ಮೂಜಿ 1000 ಹೆಚ್ಚ ದೇವಸ್ಥಾನಲುಲ್ಲ ನಮ್ಮ ದೇವಸ್ಥಾನ ಬೇತನೆ ರೀತಿ ಉಪ್ಪೊಡೊಂದು ಅರೆಗೆ ಕಲ್ಪನೆ ಇತ್ತನಂದು ಪಂಡಿರ. ಬೆಂಗಳೂರದ ಉದ್ಯಮಿ ರವಿಶಂಕರ ಶೆಟ್ಟಿ ಬಡಾಜಿಗುತ್ತು ಉದ್ಯಮಿ ಚಂದ್ರಹಾಸ ಶೆಟ್ಟಿ ರಂಗೋಲಿ ಕುಡ್ಲದ ಚಾರ್ಟೆಡ್ ಅಕೌಂಟೆಂಟ್ ಗಣೇಶ್ ರಾವ್ ಉದ್ಯಮಿ ಬೊಂಡಲ ಸಚ್ಚಿದಾನಂದ ಶೆಟ್ಟಿ ಓಡ್ದ ಕಾರ್ಖಾನದ ಉದ್ಯಮಿ ಯತಿರಾಜ ಶೆಟ್ಟಿ ವಿನ್ಯರಾದ ಪಾಲ್ದೊಂಡಿರ. ರಘು ಸಫಲ್ಯ, ಲೋಕೇಶ್ ನರಹರಿನಗರ, ಪದ್ಮನಾಭ ಮಯ್ಯ, ಕೃಷ್ಣಪ್ಪ ಗಾಣಿಗ, ಪ್ರಕಾಶ್ ಕಾರಂತ ಇಂಚ ಸಮಿತಿದ ಪದಾಧಿಕಾರಿಗಳು ಈ ಪೊರ್ತುಡಿಕ್ತಾರ. ಅವತಾರಗಳು ಅಂದರೆ ಏನು? ನಮ್ಮಂಥ ಒಂದು ಕಾಯದಲ್ಲಿ ಆತ ಪ್ರವೇಶ ಮಾಡಿ ರಾಮನಾಗಿ, ಕೃಷ್ಣನಾಗಿ, ಅಥವಾ ಈಶ್ವರನಾಗಿ, ದುರ್ಗೆಯಾಗಿ, ಹೀಗೆ ಬೇರೆ 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 ನೆಲೆಗಳಲ್ಲಿ ನಮ್ಮ ಮುಂದೆ ಪ್ರಕಟಗೊಳ್ಳುತ್ತಾ ಮುಂದಕ್ಕೆ ಆತ ಈ ವ್ಯವಸ್ಥೆಯಿಂದ ಬಿಟ್ಟು ಮುಂದಕ್ಕೆ ಮಗದೊಮ್ಮೆ ಆ ಶಕ್ತಕ್ಕೆ ಆತ ವಾಪಸ್ಸಾಗ್ತಾನೆ. ಮನುಷ್ಯನಲ್ಲಿ ಭಗವಂತನನ್ನು ಕಾಣುವಂಥವರು,
ಸಂವಿಧಾನದ ಛತ್ರದ ಒಳಗೆ ಚೌಕಟ್ಟಿನೊಳಗೆ ನಾವು ಬದುಕನ್ನು ಕಟ್ಟಿಕೊಂಡಾಗ ದೇವತಾ ಆರಾಧನೆ ಎಷ್ಟು ಮುಖ್ಯವೋ ರಾಷ್ಟ್ರದ ಆರಾಧನೆ ಅಷ್ಟೇ ಮುಖ್ಯ. ರಾಷ್ಟ್ರದ ಆರಾಧನೆಯ ಕರ್ತವ್ಯಗಳಲ್ಲೂ ಯಾವತ್ತೂ ವಿಚಾರಗಳಲ್ಲಿ ನಾವು ವಿಚಲಿತರಾಗಬಾರದು, ಕರ್ತವ್ಯ ಚ್ಯುತಿಯನ್ನು ಮಾಡಬಾರದು. ನನ್ನ ದೇಶ ಆ ಕರ್ಮಭೂಮಿ ಅಲ್ವಾ, ನನ್ನ ದೇಶದಲ್ಲಿ ದೇವತಾ ಶಕ್ತಿ ಇಲ್ವಾ ಅಂತೇಳಿ ಜಗತ್ತಿನ ದೇಶಗಳು ಆಲೋಚನೆ ಮಾಡಬೇಕಾದ್ರೆ ಅವರಿಗೆ ಕಣ್ಮುಂದೆ ಬರುವುದು ಭಾರತ ಮಾತ್ರ. ಯಾಕೆಂದ್ರೆ ಭಾರತ ಕೇವಲ ದೇವರ ಆರಾಧನೆ ಮಾತ್ರ ಅಲ್ಲ, ದೇವತಾ ಶಕ್ತಿಯ ತವರೂರು ಮಾತ್ರ ಅಲ್ಲ, ಸಾಕ್ಷಾತ್ ಭಗವಂತ, ಸಾಕ್ಷಾತ್ ಪರಮಾತ್ಮ ಹುಟ್ಟಿದಂತಹ ಪುಣ್ಯವಾದಂಥ ಭೂಮಿ ಜಗತ್ತಲ್ಲಿ ಎಲ್ಲಿಯಾದರೂ ಇದ್ರೆ ಅದು ಭಾರತ ಮಾತ್ರ. ನಾವು ಈ ದೇವಸ್ಥಾನಕ್ಕೆ ಈಗ ಬರುವಾಗ ಈ ದೇವಸ್ಥಾನದ ಹೊರಾಂಗಣ ಇರಲಿ ಒಳಾಂಗಣ ಇರಲಿ ನಮ್ಮ ಜಿಲ್ಲೆಯಲ್ಲಿ ಬೇರೊಂದು ಕಡೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅವರ ಒಂದು ನಮಗೆಲ್ಲ ಅವರು ಮಾರ್ಗದರ್ಶಕರು. ನಾವಿವತ್ತು ವೇದಿಕೆಯಲ್ಲಿ ನಿಂತು ಮಾತಾಡಬೇಕಿದ್ರೆ, ಇಲ್ಲಾಂದರೆ ಇಷ್ಟೊಂದು ದೇವಸ್ಥಾನಗಳಲ್ಲಿ ತೊಡಗಿಸಬೇಕಿದ್ರೆ ನಮ್ಮನ್ನು ನಮ್ಮ ಹಿರಿಯರು, ನಮ್ಮ ಗುರುಗಳು, ನಮ್ಮ ತಂದೆ ತಾಯಿಗಳು ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಕೆಲವು ಜವಾಬ್ದಾರಿಗಳನ್ನು ಕೊಟ್ಟು ಬೆಳೆಸ್ತಾ ಇದ್ದಾರೆ. ಅಯೋಧ್ಯೆ ಶ್ರೀರಾಮ ದೇವರೆಂತುಯರ ರಾಜ್ಯದ 11 ರೈಲ್ಲೆಡ್ ಬಿಜೆಪಿ ಕಾರ್ಯಕರ್ತರು ಪಿದಾಡ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆದ ಜನಕೊನೆಯರ ವ್ಯವಸ್ಥೆ ಮಲ್ತದಂಡ ರಾಮ ಮಂದಿರ ದರ್ಶನ ಅಭಿಯಾನದ ಸಂಚಾಲಕರು ಜಗದೀಶ್ ಹಿರೇಮಣಿ ತಿರುಪಾದಿರ. ರಾಜ್ಯದ ಅಯೋಧ್ಯೆ ಶ್ರೀರಾಮ ಮಂದಿರ ಬೊಕ್ಕ ರಾಮದೇವರೆಂತುಯರ 11 ರೈಲ್ಲೆಡ್ ಬಿಜೆಪಿ ಕಾರ್ಯಕರ್ತರು ಪಿದಾಡ್ತಾರೆ. ಈ ಸಂಗತಿ ತಿರುಪಾಯಿನ ರಾಮ ಮಂದಿರ ದರ್ಶನ ಅಭಿಯಾನದ ಸಂಚಾಲಕರು ಜಗದೀಶ್ ಹಿರೇಮಣಿ ದಕ್ಷಿಣ ಕನ್ನಡ ಜಿಲ್ಲೆಡ್ದಲ ವ್ಯವಸ್ಥೆ ಮಲ್ದಡ ಕುಡ್ಲ ಸೆಂಟ್ರಲ್ ರೈಲ್ ಆಫೀಸರ್ದ ಆಜುನುತ 40 ಜನ ಅಯೋಧ್ಯೆಗೆ ಬುಧಾರ ಬೈಯಾಗ ಪಿದಾಡ್ತಾರೆ. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದ 80 ಜನ ಉಲ್ಲೇರೆಂದೆಟ್ 487 ಅಂಜೋಬಕ 153 ಪುಂಜವಾದುಲ್ಲೇರ. ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಇತೊರ್ತಿಗೆ ಅಯೋಧ್ಯೆಡಿತದ ಶಾಸಕರು ಈ ಯಾತ್ರೆಯನ್ನು ಕಡಪಡ್ದು ಕೊಡ್ತಾರೆ. ಪ್ರತಿಯೊರಿ ಭಕ್ತರಿರ್ದು 3000 ರೂಪಾಯಿ ತೊಂದು ರೈಲ್ ಟಿಕೆಟ್ ಕಾಸನ್ನು ಭಕ್ತರು ದಿಂಜಾದರಿಂದ ಅರ್ಪಂಡ್ಯರ. ಅಯೋಧ್ಯೆಡ ರಾಮ ಮಂದಿರದ ಒಟ್ಟಿಗೆ ಅವಲು ಸುತ್ತಮುತ್ತದ ಬಾಕಿ ದೇವಸ್ಥಾನಲೇನು ತೋಜವನೈತ ಒಟ್ಟುಗು ಅಕ್ಲಿನ ಮಾತಾ ಬೋರ್ಡು ಬಿಡ್ಚಲೇನ ಪಕ್ಷದ ನಿಲ್ಲಟ್ಟು ಮಲ್ಪನೊಂದು ಜಗದೀಶ್ ಹಿರೇಮಣಿ ಪಂತೆರ. ಕರ್ನಾಟಕದಿಂದ ಹೋಗೋದಕ್ಕೆ ಬೇಕಾಗುವಂತಹ ಎಲ್ಲ ರಾಜ್ಯದ ಸಮಿತಿ, ಜಿಲ್ಲಾ ಸಮಿತಿ, ವಿಧಾನಸಭಾ ಕ್ಷೇತ್ರವಾರು ಸಮಿತಿಗಳನ್ನು ಮಾಡಿ ಯಾರ್ಯಾರು ಅಯೋಧ್ಯೆಗೆ ರಾಮದರ್ಶನಕ್ಕೆ ಹೋಗಬೇಕು ಅಂತ ಹೇಳ್ತಾರೋ ಅವರೆಲ್ಲರನ್ನೂ ಕರ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಇದರಲ್ಲಿ ಯಾರು ಅಯೋಧ್ಯೆ ದರ್ಶನಕ್ಕೆ ಹೋಗ್ತಾರೋ ಅವರೇ ಸ್ವತಃ ದುಡ್ಡನ್ನು ಕೊಡಬೇಕು. 3000 ರೂಪಾಯಿ ಅವರು ಸ್ವಂತ ದುಡ್ಡನ್ನು ಕೊಟ್ಟು ನಮ್ಮ ಹತ್ರ ಅವರ ಟಿಕೆಟನ್ನು ಬುಕ್ ಮಾಡುವಂಥ ವ್ಯವಸ್ಥೆ ಇಡೀ ರಾಜ್ಯದಾದ್ಯಂತ ಇದೇ ರೀತಿಯಾಗಿ ನಡೆದಿದೆ. ಅವರಿಗೆ ಆಸ್ಥಾ ಅಂತಕ್ಕಂಥ ವಿಶೇಷ ರೈಲನ್ನು ರೈಲ್ವೆ ಇಲಾಖೆಯಿಂದ ಈ ರಾಮ ಭಕ್ತರಿಗೋಸ್ಕರನೇ ಆಸ್ಥಾ ವಿಶೇಷ ರೈಲನ್ನು ಮಾಡಿದರು. ಆ ರೈಲಿನಲ್ಲಿ ಅಂದರೆ ಭಕ್ತಿ, ಆಸ್ಥಾ ಅಂತಂದರೆ ಭಕ್ತಿ ಭಾವನೆಯಿಂದ ಅಯೋಧ್ಯೆಗೆ ಹೋಗಬೇಕು ಅನ್ನುವಂಥ ವಾತಾವರಣವನ್ನು ರೈಲ್ವೆ ಇಲಾಖೆಯವರು IRCT ಇಲಾಖೆಯಿಂದ ಅದನ್ನು ಡಿಪಾರ್ಟ್ಮೆಂಟಿಂದ ಅದನ್ನು ನಿರ್ವಹಣೆ ಮಾಡಿದರು. ಒಂದು ವ್ಯವಸ್ಥಿತವಾಗಿರುವಂತಹ ಈ ಯಾತ್ರೆ ನಡೆದಿದೆ. ಕರಿದುಪೋಯಿನ ರಾಮಯ್ಯ ಶೆಟ್ಟಿ ಬಕ ಸುಂದರಿ ಶೆಟ್ಟಿಯರ್ನ ನೆಂಪುಗಾದ ಪೆರ್ಮುದೆ ಸೋಮನಾಥ ಧಾಮ ಕಲ್ಪವೃಕ್ಷ ಇಲ್ಲಲ್ದ ಎದುರು ಬುಧವಾರ ರಾತ್ರಿ ಪಾವಂಚೆ ಮೇಳೊಡ್ದು ಕರುಣಾ ವಾರಿಧಿ ಶ್ರೀರಾಮ ಯಕ್ಷಗಾನ ಸೇವೆ ಆಟ ನಡೆತಂಡು. ತುಳುನಾಡದ ಪ್ರಧಾನ ಸಾಂಸ್ಕೃತಿಕ ಕಲೆ ಯಕ್ಷಗಾನಗೂ ಪ್ರೋತ್ಸಾಹ ಕೊಟ್ಟು ಪೋಷಕರು ಒರಿಪಾವಂದು ಬತ್ತಿನಂಚನೆ ಆಟದ ಒರಿಪು ಬುಲೆಪುಗು ಆಟದ ಮೇಳಲು ಸತ ಮಲ್ಲ ಕಾರಣ ಅದುಲ್ಲ ಅಂಚನೆ ಕಲಾವಿದರ್ನ ಪಾಲದಿಂಜ ಉಂಡು. ಪ್ರಧಾನ ದೇವಸ್ಥಾನಲಿನ 11 ಯಕ್ಷಗಾನ ಕಲಾ ಪೋಷಕರು ಬಕ ಕಲಾವಿದರ ಆಟದ ಮೇಳಲಿನ ನಡಪಾವಂದಿತ್ತದ ಭಕ್ತರನ ಸೇವೆ ಆಟಲೇನ ಗುಪ್ಪವಂದುಲ್ಲೇರ. ಪೆರ್ಮುದೆ ಸೋಮನಾಥ ಧಾಮ ಕಲ್ಪವೃಕ್ಷ ಇಲ್ಲಲ್ದ ಎದುರು ಬುಧವಾರ ರಾತ್ರಿ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ನಾಗವೃಜ ಕ್ಷೇತ್ರ ಪಾವಂಜೆ ಮೇಳೊಡ್ದು ಯಕ್ಷಧ್ರುವ ಸತೀಶ್ ಶೆಟ್ಟಿ ಪಟ್ಲ ಸಾರಥ್ಯುಡು ಕಾರುಣ ವಾರಿತಿ ಶ್ರೀರಾಮ ಪ್ರಸಂಗದ ಸೇವೆ ಆಟ ಗೊಬ್ಬಾಯಿರ. ಕಲ್ಪವೃಕ್ಷ ಶ್ರೀ ಸೋಮನಾಥ ಧಾಮದ ಶೇಖರಾರ್ ಶೆಟ್ಟಿ ಬಕಾರಿನ ಸಂಸಾರ, ಅಶೋಕಾಡ್ ಶೆಟ್ಟಿ ಬಕಾರಿನ ಸಂಸಾರ, ಅಕ್ಲಿನ ಅಮ್ಮೀರ್ ಕರಿದುಪೋಯಿನ ರಾಮಯ್ಯ ಶೆಟ್ಟಿ ಬಕ ಅಪ್ಪೆ ಕರಿದುಪೋಯಿನ ಸುಂದರಿ ಶೆಟ್ಟಿಯರ ನೆಂಪುಗಾದ ಈ ಸೇವಾ ಆಟನು ಗೊಬ್ಬಾಯಿರ. ಪೆರ್ಮುದೆ ಸುತ್ತಮುತ್ತಲ್ದ ಆಟದ ಅಭಿಮಾನಿಲು ಬಕ ಸೇವಾ ಕಟ್ತಲು ಅಕ್ಲಿನ ಕುಟುಂಬ ಸಂಸಾರ ಪಾಲ್ದಿತ್ತೊಂದು ಕರುಣಾ ವಾರಿಧಿ ಶ್ರೀರಾಮ ಪ್ರಸಂಗ ಆಟ ತುಯೇರ. Oh
ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು